ವರದಿ ಮತ್ತು ಕಸ್ತೂರಿ ರಂಗನ್ ವರದಿ ಬಳಿಕ ಬೇರೆ ಏನಾದರೂ ವರದಿಗಳು ಪಶ್ಚಿಮ ಘಟ್ಟದ ಬಗ್ಗೆ ಏನಾದರೂ ಇಲ್ಲ, ಸರ್ಕಾರವು ಅಧ್ಯಯನಗಳು ಆಗಿಲ್ಲ. ಅಲ್ಲ, ಈಗ ಅಧ್ಯಯನ ಆದಮೇಲೆ ಒಪ್ಪಿಕೊಳ್ಳುವವರು ಯಾರು? ರಾಜ್ಯದವರ ಅಥವಾ ಕೇಂದ್ರದವರ? ಯಾರು ಒಪ್ಪಿಕೊಳ್ಬೇಕು, ಯಾರು ಅನುಷ್ಠಾನ ಮಾಡಬೇಕು? ಯಾವುದೇ ವರದಿಗಳು ನಾವು ಕೇಳೋದು ಆರಂಭಕ್ಕೆ ಅದನ್ನು ಕೇಂದ್ರದವರು ಒಪ್ಪಬೇಕಿತ್ತು, ರಾಜ್ಯಗಳಿಗೆ ಶಿಫಾರಸು ಮಾಡಬೇಕಿತ್ತು. ಸರಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಎಲ್ಲರೂ ಒಗ್ಗಟ್ಟಾಗಿದೆ. ಒಗ್ಗಟ್ಟಾಗಿ ಅದನ್ನು ತಿರಸ್ಕರಿಸಿದರೆ ಬಹಳ ಒಂದು ಒಳ್ಳೆಯ ವರದಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ, ಇಡೀ ಪಶ್ಚಿಮ ಘಟ್ಟವನ್ನು 3 ವಲಯಗಳಾಗಿ ಅವರು ವಿಂಗಡಿಸಿದ್ದಾರೆ. ಒಂದು ಅತಿ ಸೂಕ್ಷ್ಮ ವಲಯ ಅಂತ ಒಂದು ವಿಭಾಗ ಮಾಡಿದರೆ, ಇನ್ನೊಂದು ಸೂಕ್ಷ್ಮ ವಲಯ ಅಂತ ಮಾಡಿದ್ದಾರೆ, ಇನ್ನೊಂದು ಸಾಮಾನ್ಯ ಸೂಕ್ಷ್ಮ ವಲಯ ಅಂತ ಮಾಡಿದ್ದಾರೆ. ಈ ಅತಿ ಸೂಕ್ಷ್ಮ ವಲಯದಲ್ಲಿ ನಮ್ಮ ಇವತ್ತು ಯುನೆಸ್ಕೋ ನಮ್ಮ ಇದನ್ನು ಪಶ್ಚಿಮ ಘಟ್ಟವನ್ನು ಏನೋ ಅದೊಂದು ಹೆರಿಟೇಜ್ ಪಾರಂಪರಿಕ ತಾಣ ಅಂತ ಘೋಷಿಸಿದೆಯೋ, ಆ ಜೀವ ವೈವಿಧ್ಯದ ಒಂದು ಅದ್ಭುತ ನಿಧಿ ಅದು ಅತಿ ಸೂಕ್ಷ್ಮ ವಲಯದಲ್ಲಿ ಬರ್ತದೆ. ಅದಕ್ಕೆ ಹಾನಿ ಆಗದಾಗೆ ಅದನ್ನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವಂಥದ್ದು ಮಾಧವ ಗಾಡ್ಗಿಲ್ ವರದಿಯಲ್ಲಿದೆ. ಸೂಕ್ಷ್ಮ ವಲಯದಲ್ಲಿ ಅಲ್ಲಿನ ಕಾಡುವಾಸಿಗಳು, ಸ್ಥಳೀಯರು ಆ ಸಂಪನ್ಮೂಲಗಳನ್ನು ಅದಕ್ಕೆ ಉಪದ್ರ ಆಗದಾಗೆ, ಅಂದರೆ ಅದು ಅದಕ್ಕೆ ಹಾನಿ ಆಗದಾಗೆ ಹೇಗೆ ತಾವು ಮತ್ತು ಆ ಜೀವ ವೈವಿಧ್ಯ ಪರಸ್ಪರ ಪೂರಕವಾಗಿ ಬದುಕಬಹುದು ಎನ್ನುವಂಥದ್ದನ್ನು ಆ ಸೂಕ್ಷ್ಮ ವಲಯದಲ್ಲಿ ಅವರು ವಿವರಿಸಿದ್ದಾರೆ. ಅದು ಯಾರಿಗೂ ವಿರೋಧ ಅಲ್ಲ. ಆದರೆ ಸಾಮಾನ್ಯ ವಲಯದಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು, ಅದು ಪರಿಸರಕ್ಕೆ ಮಾರಕವಾದಂಥ ಆಗದಂಥ ಸಣ್ಣ ಸಣ್ಣ ಉದ್ಯಮಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ನಡೆಸಬಹುದು ಅನ್ನೋದನ್ನು ವಿವರಿಸಿದ್ದಾರೆ. ಹಾಗನ್ಕೊಂಡು ಇವರು ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅವರು ಅಭಿವೃದ್ಧಿ ವಿರೋಧಿ ಅಲ್ಲ. ಈ ನಿಟ್ಟಿನಲ್ಲಿ ಆ ಎಲ್ಲ ವರದಿಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ಜನರಿಗೆ ಅರ್ಥ ಆಗ್ತದೆ. ಆದರೆ ಇವತ್ತು ಯಾರು ಜನರಿಗೆ ಅದನ್ನು ಮನದಟ್ಟು ಮಾಡಬೇಕಾಗಿತ್ತು ಅದನ್ನು ಸರಿಯಾಗಿ ಮಾಡಿಲ್ಲ. ಏನಾಗ್ತದೆ ಅಂದರೆ, ದಿನೇಶ್ ಅವರೇ, ಪರಿಸರದ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂದರೆ ಪರಿಸರವಾದಿ ಅಂತ ಒಂದು ಹೆಸರು ಕೊಟ್ಬಿಡ್ತಾರೆ. ಪರಿಸರ ಎಲ್ರಿಗೂ ಬೇಕು. ವಿರೋಧಿ ಪರಿಸರವಾದಿ, ಅಭಿವೃದ್ಧಿ ವಿರೋಧಿ, ಬ್ರ್ಯಾಂಡ್ ಪರಿಸರವಾದಿ. ಆಮೇಲೆ ನೀವು ಹಿಂದೆ ಬರ್ಲಿಕ್ಕೆ ಯಾಕೆ ಹಿಂದೆ ಹೋಗ್ತೀರಿ, ನೀವು ಮುಂದೆ ಹೋಗಬೇಕು ಎನ್ನುವಂಥದ್ದು. ಅದ್ರ ಜೊತೆಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಅಂದರೆ, ಯಾವುದೇ ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ಕಡೆಯಲ್ಲಿ ಮರಗಳನ್ನು ಕಡಿಬೇಕು, ಗುಡ್ಡಗಳನ್ನು ಅಗಿಬೇಕು, ಅಗತ್ಯತೆಗಳಿಲ್ಲಲ್ಲ. ಅದರ ಪರ್ಯಾಯವಾಗಿ ಮಾಡ್ಬೋದು ಸಾಕಷ್ಟು. ಈಗ ಮಾಧವ ಗಾಡ್ಗಿಲ್ ವರದಿಯನ್ನು ನಮ್ಮ ಕರ್ನಾಟಕ ಆರಂಭದಲ್ಲಿ ಕೇರಳದಲ್ಲಿ ಇದನ್ನು ವಿರೋಧಿಸುವವರು ಯಾರು ಅಂದರೆ, ಅರಣ್ಯ ಅತಿಕ್ರಮಣ ಮಾಡಿ ಕೂತ್ಕೊಂಡಂತ ಮಾಫಿಯಾ. ಅವರು ಲೋಕಲ್ ಬುಡಕಟ್ಟು ಮತ್ತು ಹಳ್ಳಿಯವರನ್ನು ಚೂರೆಬ್ಬಿಸಿ ಸುಳ್ಳು ವರದಿಗಳನ್ನು ಕೊಟ್ಟರು. ನೋಡಿ, ನಿಮ್ಮ ಗದ್ದೆ ಹೋಗ್ತದೆ, ಇನ್ನೆಂತ ಹುಲಿ ಬಿಡ್ತಾರಂತೆ, ಏನೇನು ಎಬ್ಬಿಸಿ. ಅದರ ಜೊತೆಗೆ ಮಾಧವ ಗಾಡ್ಗಿಲ್ ವರದಿಯನ್ನು ಈಗ ಇವರು ಕನ್ನಡದಲ್ಲಿ ಅವರು ಆತ್ಮಚರಿತ್ರೆ ಮಾಡಿದ್ರು. ವರದಿಯ ರಿಪೋರ್ಟ್ ಅನ್ನು ಕನ್ನಡದಲ್ಲಿ ಮಾಡಿ ಸ್ಥಳೀಯರಿಗೆ ಕೊಟ್ಟಿದ್ದಿದ್ರೆ ಸ್ವಲ್ಪ ಮನವರಿಕೆ ಆಗ್ತಿತ್ತೇನೋ. ಇದು ಗೊಂದಲದಲ್ಲೇ ಇದ್ದದ್ದು, ಉದ್ದೇಶಪೂರ್ವಕವಾಗಿ ಕೊಡಲಿಲ್ಲ. ಈಗ ನಮ್ಮ ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಸಕಲೇಶ್ವರ ನೋಡಿ, ಅರಣ್ಯ ಒತ್ತುವರಿ ಮಾಡಿದವರು ಇವತ್ತು ದೊಡ್ಡ ದೊಡ್ಡ ಎಸ್ಟೇಟು, ರೆಸಾರ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಅದರ ಹಿಂದೆ ರಾಜಕೀಯ ಕೃಪಾಪೋಷಿತ ಇದೆ. ಇಲ್ಲಿ ಯಾರು ಈಗ ಮಾಧವ್ ಗಾಡ್ಗಿಲ್ ಬೇಡ, ಕಸ್ತೂರಿ ರಂಗನ್ ಬೇಡ, ನಮ್ಮ ಕೃಷಿ ಭೂಮಿ ಹೋಗ್ತದೆ, ಇವನು ಶಾಸಕರು ಸಮೇತ ಹೇಳ್ತಾರೆ. ಅಂತ ಗೊಂದಲಗಳಲ್ಲಿ ಏನೂ ಇಲ್ಲ. ಈಗ ಸರಿಯಾಗಿ ಒಂದು ಅವನ ದಾಖಲೆ ಪತ್ರಗಳು ಸರಿ ಇದ್ರೆ ಯಾರನ್ನು ಎಬ್ಬಿಸುವ ಕ್ರಮ ಇಲ್ಲ. ಇದು ಈ ಮಾಫಿಯಾಗಳು ಎಷ್ಟೋ ಸಾವಿರಗಟ್ಟಲೆ ಎಸ್ಟೇಟ್ ತೋಟಗಳನ್ನು ಮಾಡಿಕೊಂಡವರು ತಮ್ಮ ಜಾಗೆ ಹೋಗ್ತದೆ ಅಂತ ಕೇರಳದಿಂದ ರಬ್ಬರ್ ಇಂದ ಸ್ಟಾರ್ಟ್ ಆಯ್ತು, ಕರ್ನಾಟಕಕ್ಕೂ ಬಂತು, ಎಲ್ಲ ಕಡೆಯಲ್ಲೂ. ಈಗ ಮಾಧವ ಗಾಡ್ಗಿಲ್ ವರದಿ ಅನುಷ್ಠಾನಕ್ಕೆ ಬಂದಿದ್ರೆ ಇವತ್ತು ಪಶ್ಚಿಮ ಘಟ್ಟ ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸಲಿಕ್ಕೆ ಇರುತ್ತೋ ಏನೋ. ವರದಿಯನ್ನು ವಿವರಿಸಲಿಲ್ಲ ಮಾತ್ರ ಅಲ್ಲ, ಅಪಪ್ರಚಾರ ಕೂಡ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳ್ಬೋದು ಅಂತಾದರೆ, ಆ ವರದಿಯಲ್ಲಿ ಪ್ರಖರವಾದ ಬೆಳಕನ್ನು ಅಲ್ಲಿ ಜೀವವೈವಿಧ್ಯ ತಾಣ ಇರುವಲ್ಲಿ, ಆ ಪ್ರಾಣಿಗಳು ಇರುವಲ್ಲೆಲ್ಲ ಮಾಡಬಾರ್ದು ಮನೆಗಳಲ್ಲಿ ಅಂತ ಇದೆ. ಅದನ್ನು ಯಾವ ರೀತಿ ಅಪಪ್ರಚಾರ ಮಾಡಿದ್ದಾರೆ, ನಿಮ್ಮ ಮನೆಗಳಲ್ಲಿ ಬೆಳಕನ್ನೇ ಉಪಯೋಗಿಸಬಾರದು ಎನ್ನುವಂಥ ರೀತಿಯಲ್ಲಿ ಅಪಪ್ರಚಾರ. ಜನ ತನ್ನಿಂತಾನೇ ಭಯಭೀತರಾಗ್ತಾರೆ. ಅಭಿವೃದ್ಧಿ ಹೆಸರಲ್ಲಿ ಸುಳ್ಳು ಹೇಳುವಂಥ ಅಪಪ್ರಚಾರ ಮಾಡುವಂಥದ್ದನ್ನು. ಈಗ ಪಶ್ಚಿಮ ಘಟ್ಟದ ಜೊತೆಗೆ ಇತ್ತೀಚೆಗೆ ಮಾಧ್ಯಮ ಕ್ಷೇತ್ರದಲ್ಲಿ ಒಂದಷ್ಟು ಚರ್ಚೆ ಆಗುವಂಥದ್ದು ಇಲ್ಲಿದ್ದಲ್ಲ, ಉತ್ತರ ಭಾರತದಲ್ಲಿ ಅರಾವಳಿ ಬೆಟ್ಟಗಳು ಅಂತ. ಅದರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾವು ಮಾತಾಡುವ. ಈ ಅರಾವಳಿ ಬೆಟ್ಟಗಳು ಅಂದರೆ ಏನು, ಪಶ್ಚಿಮ ಘಟ್ಟ ಥರನೇ ಅಥವಾ ಅದೇನು, ಎಲ್ಲಿದೆ ಎನ್ನುವಂಥದ್ದು ಒಂದಷ್ಟು ಮಾಹಿತಿ ಇದೆ. ಬಹಳ ಮಹತ್ವದ ವಿಚಾರ ಎತ್ತಿದ್ರಿ ನೀವು ಅರಾವಳಿ ಬೆಟ್ಟಗಳ ಬಗ್ಗೆ. ನಮ್ಮ ಭೂಮಿಯ 480 ಕೋಟಿ ವರ್ಷಗಳು ಅಂತ ಹೇಳ್ತಾರೆ ವಿಜ್ಞಾನಿಗಳು. ಸರಿ. ಅದರ ಸರಿ ಅರ್ಧ ಆಯಸ್ಸು ಅರಾವಳಿ ಬೆಟ್ಟಗಳಿಗೆ ಆಗಿದೆ. ಸುಮಾರು 250 ಕೋಟಿ ವರ್ಷಗಳಿಂದ ಇದಿದೆ ಉದ್ಭವದ್ದು. ನಮ್ಮ ಹಿಮಾಲಯ ಪರ್ವತ ನಮಗೆ ಬಹಳ ಪವಿತ್ರವಾದ್ದು ಮತ್ತು ಬಹಳ ಮಹತ್ವದ್ದು ಅಂತ ನಮ್ಮ ಭಾರತಕ್ಕೆ ಹಿಮಾಲಯ ಪರ್ವತ. ಆದರೆ ಅರಾವಳಿ ಬೆಟ್ಟಗಳ ಎದುರಿನಲ್ಲಿ ಹಿಮಾಲಯ ಪರ್ವತ ಒಂದು ಶಿಶು. ಆದರೆ ಹಿಮಾಲಯ ಪರ್ವತಕ್ಕೆ 5 ಕೋಟಿ ವರ್ಷ ಆಯಸ್ಸು.
ಇನ್ನು ಬಹಳ ಆಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಕ್ಕೆ 15 ಕೋಟಿ ವರ್ಷ, 15 ಕೋಟಿ ವರ್ಷ, 15 ಕೋಟಿ ವರ್ಷಗಳಷ್ಟು ಹಳೆಯದು. ಅಂದರೆ ಅಂದ್ರೆ ಹಿಮಾಲಯ ಈಗ ನಾವೇನು ಪಶ್ಚಿಮ ಘಟ್ಟ ನಡೀತಾ ಇದ್ದೇವೆ ಅಂದ್ರೆ 15 ಕೋಟಿ ವರ್ಷದ ಹಿಂದಿನ ಭೂಮಿಯ ಮೇಲೆ ಅಂದ್ರೆ ವ್ಯವಸ್ಥೆಯನ್ನು ನಡೀತಾ ಇದ್ದೇವೆ ಅಂತ. ಅಂದರೆ ಅದರ ಮಹತ್ವದ್ದಂದರೆ ನಮಗೆ ಹಿಮಾಲಯದ ಬಗ್ಗೆ ಎಷ್ಟೊಂದು ಭಕ್ತಿಯ ಭಾವನೆ, ಪೂಜ್ಯ ಭಾವನೆ ಇದೆಯೋ ಹೌದು, ಅದಕ್ಕಿಂತಲೂ ಒಂದು 3 ಪಟ್ಟು ಹೆಚ್ಚು ಆಯಸ್ಸಿನದ್ದು ನಮ್ಮದು ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟ ಸುಮಾರು ಭೂಮಿಯ ಅರ್ಧ ಆಯುಷ್ಯದಷ್ಟು ಇವತ್ತು ಅರಾವಳಿ ಬೆಟ್ಟಗಳು. ಇನ್ನೂ ಒಂದು ಮಹತ್ವದ ವಿಚಾರ ಅಂದರೆ ಹಾ. ಭಾರತದ ಬಹುಭಾಗಕ್ಕೆ ನೀರನ್ನು ಹಿಡಿದಿಟ್ಟು ಕೊಡುವಂಥ, ನೀರನ್ನು ಉಣಿಸುವಂಥ ಬೆಟ್ಟಗಳೇ ಅರಾವಳಿ ಬೆಟ್ಟಗಳು. ಇಲ್ಲದೆ ಹೋಗಿದ್ದರೆ, ಈ ಅರಾವಳಿ ಬೆಟ್ಟಗಳು ಇಲ್ಲದೆ ಹೋಗಿದ್ದರೆ ಇವತ್ತು ರಾಜಸ್ಥಾನದ ಥಾರ್ ಮರುಭೂಮಿ ಇಡೀ ಆವರಿಸಿಕೊಂಡು ಬಿಡ್ತಿತ್ತು. ಈ ಥಾರ್ ಮರುಭೂಮಿ ನಮ್ಮ ಭಾರತಕ್ಕೆ ಉಳಿದ ರಾಜ್ಯಗಳಲ್ಲಿ ಆವರಿಸಿಕೊಳ್ಳದ ಹಾಗೆ ತಡೆ ಹಿಡಿದಿರುವುದು ಈ ಅರಾವಳಿ ಬೆಟ್ಟಗಳು. ಈ ಅರಾವಳಿ ಬೆಟ್ಟಗಳ ಹಸಿರು ಅಷ್ಟು ಹಳೆಯದು. ಸರಿ. ಅದು ಇಡೀ ಬಹುಭಾಗಕ್ಕೆ ನೀರನ್ನು ಉಣಿಸುವುದು ಮಾತ್ರವಲ್ಲ, ಎಲ್ಲ ರೀತಿಯಿಂದಲೂ ಜೀವ ವೈವಿಧ್ಯವನ್ನು ಕಾಪಾಡಿಕೊಂಡು ಬಂದಂಥದ್ದು. ಸರಿ. ಈಗ ಅರಾವಳಿ ಬೆಟ್ಟಗಳು ಯಾವ ರಾಜ್ಯಗಳಲ್ಲೆಲ್ಲ ಇದೆ ಸರ್? ಅದು ನಮ್ಮ ಗುಜರಾತ್ನಿಂದ ತೊಡಗಿ ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಸ್ವಲ್ಪ ಭಾಗವನ್ನು ಒಳಗೊಂಡಿದೆ ಅದು. ಸರಿ. ನಾವು ಹಿಂದಿನ ನಾಗರಿಕತೆಯನ್ನು ಹೇಳಬೇಕು ಅಂತಾದರೆ, ಇನ್ನೂ ಬಹಳ ಮಹತ್ವದ ವಿಚಾರವನ್ನು ಹೇಳಬೇಕು ಅಂತಾದರೆ, ಸಿಂಧೂ ನದಿ ನಾಗರಿಕತೆಯನ್ನು ನಾವು ಕೇಳಿದ್ದೇವೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಬೇಕಾದ್ರೆ ಮೂಲ ಕಾರಣವೇ ಈ ಅರಾವಳಿ ಬೆಟ್ಟಗಳು. ಆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ಸಿಂಧೂ ನದಿ ನಾಗರಿಕತೆಗೆ ಉತ್ತೇಜನ ಕೊಟ್ಟಿರುವುದೇ ಈ ಅರಾವಳಿ ಬೆಟ್ಟಗಳು. ಅಂದರೆ ಆ ಪ್ರದೇಶದಲ್ಲಿ ಆ ನಾಗರಿಕತೆ ಬೆಳೆದದ್ದು. ಸರಿ. ಅಲ್ಲಿ ಅಷ್ಟು ಹಳೆಯ ಬೆಟ್ಟಗಳಾದ್ದರಿಂದ ಅಲ್ಲಿ ಸಹಜವಾಗಿ ಬಹಳ ಅಮೂಲ್ಯವಾದಂಥ ಖನಿಜ ಸಂಪತ್ತಿದೆ. ಮಾರ್ಬಲ್ಗಳು, ಆಮೇಲೆ ತಾಮ್ರ, ನಿಕ್ಕಲ್, ಸತು ಇಂಥ ಬಹಳ ಬೆಲೆ ಬಾಳುವಂಥ ಸಂಪತ್ತು ಅಲ್ಲಿ ಇದೆ, ಖನಿಜ ಸಂಪತ್ತಿದೆ. ಇವತ್ತು ನಾವೇನು ಮಾಡಿದ್ದೇವೆ ಅಂತ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಆ ದುರಾಸೆಗೆ ಒಳಗಾಗಿ ಆ ನಿಕ್ಷೇಪಗಳನ್ನೆಲ್ಲ ಎತ್ತುವುದಕ್ಕೋಸ್ಕರ ನಾವು ಈ ನಮ್ಮನ್ನು ಯಾವುದು ಇಷ್ಟರವರೆಗೆ ಪೊರೆದಿದೆಯೋ ನೀರುಣಿಸಿ ಅದನ್ನು ನಾಶ ಮಾಡುವಂಥ ನಾವು ಸಾಹಸಕ್ಕೆ ಸರಿಯಾಗಿ ಕೈ ಹಾಕಿದ್ದೇವೆ. ಈಗ ದಿನೇಶ್ ಒಳ್ಳೆ ಅವರೇ, ಉದ್ಯಮಗಳ ಬೆಳವಣಿಗೆ ಮತ್ತು ಪರಿಸರ ರಕ್ಷಣೆ ಇದು ಭಾಳ ಚರ್ಚೆಯ ವಿಚಾರ ಯಾವಾಗಲೂ. ಪರಿಸರ ರಕ್ಷಣೆ ಮತ್ತು ಉದ್ಯಮ ಬೆಳವಣಿಗೆ ಅಂದರೆ ಅದು ಎರಡು ವಿರೋಧಿ ಅಂತ ತಿಳ್ಕೊಂಡಿದ್ದಾರೆ. ಉದ್ಯಮಗಳು ನಡೆಯುವುದು ಪರಿಸರದಿಂದ ತೆಗೆದುಕೊಂಡಂಥ ವಸ್ತುಗಳಿಂದಲೇ. ಈಗ ತೈಲವೇ ಇರಬಹುದು ಭೂಮಿ ಅಡಿಯಿಂದ ಬಂದಿರುವಂತಹದ್ದು. ಈ ಕ್ರೂಡ್ ಆಯಿಲ್ ಏನು ಹೇಳ್ತೇವೆ ಅದು ಭೂಮಿ ಅಡಿಯಿಂದಲೇ ಬಂದಿರುತ್ತೆ, ಎಲ್ಲವೂ ಕೊಟ್ಟಿರೋದು ಭೂಮಿಯೇ. ಆದ ಕಾರಣ ಪರಿಸರ ಮತ್ತು ಉದ್ಯಮ ಬೇರೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಉದ್ಯಮ ಮತ್ತು ಪರಿಸರ ಇವು ಎರಡು ಬೆಳವಣಿಗೆ ಮತ್ತು ರಕ್ಷಣೆ ಹೇಳೋದು ನಾನು ಜೊತೆಯಾಗಿ ಹೋಗಲಿಕ್ಕೆ ಸಾಧ್ಯವಿದೆ. ನಿಮ್ಮ ಅನುಭವ ಪ್ರಕಾರ ನೀವು ಸಹ್ಯಾದ್ರಿ ಅಲ್ಲಿ ಚಾರಣ, ಆ ಸಹ್ಯಾದ್ರಿ ಬೆಟ್ಟಗಳಲ್ಲೆಲ್ಲ ಓಡಾಟ ಮಾಡಿದವರು, ನೋಡಿದವರು, ಈಗ ನೋಡಿ ಒಂದು ನಗರ ಬೆಳೀತಾ ಉಂಟು ಅಂತ ಹೇಳಿ ಆದರೆ ಅದರ ಹಿಂದೆ ಅಗೋಚರವಾದಿ ಪಶ್ಚಿಮ ಘಟ್ಟದ ಪಾತ್ರ ಇದೆ. ಖಂಡಿತ. ಈಗ ನೀರಾವರಿ ಖಂಡಿತ ಬಹಳ ದೊಡ್ಡ ನೀರಾವರಿ. ನೀರಾವರಿ ಇವತ್ತು ಬರಬೇಕಾದ್ರೆ ಪಶ್ಚಿಮ ಘಟ್ಟದ ಹೊಳೆಗಳ ನದಿ ಮೂಲಗಳು ಜೀವಂತವಾಗಿರಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಮಂಗಳೂರು ಬೆಳೀತಾ ಉಂಟು, ಸರಿ, ನೇತ್ರಾವತಿಯ ನದಿ ಮೂಲ ಬಡಕಲಾಗ್ತಾ ಉಂಟು. ಹಾಸನ ಬೆಳೀತಾ ಉಂಟು, ಹೇಮಾವತಿಯ ನದಿ ಮೂಲ ಬಡಕಲಾಗ್ತಾ ಉಂಟು. ಮಂಡ್ಯ, ಮೈಸೂರು ಇದಕ್ಕೆ ಕಾವೇರಿ ಬಡಕಲಾಗ್ತಾ ಉಂಟು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ನಗರಗಳು ಬೆಳೀತಾ ಉಂಟು ಕಾಳಿ. ಅಂದರೆ ಎಲ್ಲ ನದಿಗಳು ನೋಡಿ ಪೂಜ್ಯ ಭಾವನೆ ನೋಡಬೇಕಾದ ನದಿಗಳಲ್ಲಿ ಇವತ್ತು ರಾಜ್ಯಗಳಲ್ಲಿ ವ್ಯಾಜ್ಯಗಳು ಹುಟ್ಟಿಕೊಳ್ತವೆ ಅಂತ ಹೇಳಿದ್ರೆ, ಇದು ಹಿಂದೊಮ್ಮೆ ಹೇಳಿದ್ರು ನೀರಿಗಾಗಿ ಯುದ್ಧ ಅಂತ, ಇದು ಅಗೋಚರವಾಗಿ ಯುದ್ಧ ಆರಂಭವಾಗಿದೆ ಈಗ. ನೋಡಿ, ಈಗ ಕಾವೇರಿ ನದಿಗೆ ಕರ್ನಾಟಕ, ತಮಿಳುನಾಡು, ಇನ್ನು ಮಹದಾಯಿ ನದಿಗೆ ಗೋವಾ, ಕರ್ನಾಟಕ, ನರ್ಮದಾ ಇದೆಲ್ಲ ಇದೆ, ಅದು ರಾಜ್ಯದಾಯ್ತು. ಈಗ ಎತ್ತಿನ ಹೋದ್ರೆ ಜಿಲ್ಲೆದು ಬರ್ತದೆ. ಹಾಗಾದ್ರೆ ಇಂಡಸ್ಟ್ರಿಗಳು ಬೆಳೆಯೋದಕ್ಕೆ ನಾವು ಟಾರ್ಗೆಟ್ ಮಾಡ್ತಿದ್ದೇವೆ, ಇಲ್ಲಿ ಬೆಳಿಬೇಕು, ಡೆವಲಪ್, ಸರಿ, ಇಂಡಸ್ಟ್ರಿ ಬೆಳಿಬೇಕು. ಆದರೆ ಇಂಡಸ್ಟ್ರಿ ಬೆಳೆಯೋದ್ರ ಜೊತೆಗೆ ಈ ನದಿ ನೀರನ್ನು ಇವರು ಏನೂ ಮಾಡದೆ ಅಲ್ಲಿ ಅಸಂಬದ್ಧ ಎತ್ತಿನ ಹೊಳೆ ಯೋಜನೆಗಳು ಮಾಡಿದರೆ ಇಂಡಸ್ಟ್ರಿಗೆ ಬೆಳಿಲಿಕ್ಕೆ ನೋಡಿ ಅದು ಮಾರಕವಾಯ್ತು. ಆಗ ಅಲ್ಲಿ ನದಿ ನೀರಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯೋಜನೆ ನೋಡಿ, ಇಂಡೈರೆಕ್ಟ್ ಆಗಿ ಆಯ್ತು ಇಂಡಸ್ಟ್ರಿಗಳು ಬೆಳಿಬೇಕು. ಅದು ಎಷ್ಟು ಇಂಡಸ್ಟ್ರಿಗಳು ಇವತ್ತು ನದಿಗಳನ್ನು ಕಾಪಾಡಿಕೊಳ್ತವೆ. ಧಾರಣ ಶಕ್ತಿಯನ್ನು ಅಧ್ಯಯನ ಮಾಡಿದೆ, ಸಾಧಕ ಬಾಧಕಗಳನ್ನ ಅಳೆಯದೆ. ಈಗ ನಮ್ಮ ಕೇರಳದಿಂದ ಗುಜರಾತ್ ವರೆಗಿನ ಈ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಮಾತಾಡ್ತಿರೋ ದಿನೇಶ್ ಅವರೇ, ಒಂದು ಕರೆ ಇದೆ, ಮಾತಾಡೋಣ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ಮಂಗಳೂರಿಂದ. ನಮಸ್ಕಾರ, ಹೇಳಿ ಸರ್, ಹೇಳಿ. ಎಲ್ಲ ಮಾತಾಡ್ತೇವೆ ನಾವು ಡಿಬೇಟ್ ಕಾರ್ಯಕ್ರಮದಲ್ಲಿ. ಸರಿ. ಈಗ ಅಭಿವೃದ್ಧಿ ಎನ್ನುವುದು ಯಾವುದೂ ಇಲ್ಲ. ಅಭಿವೃದ್ಧಿ ಆದ್ರೆ ಮಾತ್ರ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಹೌದು.
ಈಗ ಅಭಿವೃದ್ಧಿ ಕಾರ್ಯವೇ ನಡೆಯುವುದಿಲ್ಲ. ಈ ಪಕ್ಷದ ಅವನೊಂದು ದೂರದ್ದು, ಆ ಪಕ್ಷದ ಇವನೊಂದು ದೂರದ್ದು. ಸರಿ. ಒಂದು ಮನೆ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಲೈಟ್ ರಿಪೇರಿ ಮಾಡ್ಬೇಕಾದ್ರೆ 20 ದಿವಸ ಕಾಯ್ಬೇಕು. ಸರಿ. ಇಂಥ ಪರಿಸ್ಥಿತಿ ನಮ್ಗೆ ಬೇಕಾ ಸರ್? ಅಲ್ಲ, ನೀವು ಹೇಳೋ ಪ್ರಕಾರ ಪರಿಸರದ ರಕ್ಷಣೆಯೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ, ಎರಡೂ ಇಲ್ಲ ಅಲ್ವಾ? ಎರಡೂ ಇಲ್ಲ ಅಂತ. ಮತ್ತೆ ಸರ್ ನಮ್ಗೆ ಪ್ರಜಾಪ್ರಭುತ್ವಕ್ಕಾಗಿ ಹಾ, ಮನುಷ್ಯನಿಗೆ ಒಂದು ಇದು ಬೇಕಲ್ಲ ಸರ್? ಹೌದು ಹೌದು ಹೌದು, ಖಂಡಿತವಾಗಿ. ಏನಾದರೂ ಕೇಳಲಿಕ್ಕಿದೆ, ಪ್ರಶ್ನೆ ಏನಾದರೂ ಮಾತಾಡ್ಲಿಕ್ಕಿದೆ ಪರಿಸರ ಸಂಬಂಧಪಟ್ಟ ಹಾಗೆ? ಬೇರೇನಿಲ್ಲ ಸರ್. ಒಳ್ಳೆ ನಿಮ್ಮ ಒಳ್ಳೆ ಅಭಿಪ್ರಾಯವನ್ನು ತಿಳಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಲ, ಅವರು ಹೇಳಿದ ವಿಚಾರಗಳು ಬಹಳ ಚಂದ. ಅವರ ಅಂತರಂಗದಲ್ಲಿ ಏನಿದೆ ಅಂದ್ರೆ ಸರ್, ಅವ್ರು ನೇರವಾಗಿ ಕೇಳಲಿಲ್ಲ ಈ ಅಭಿವೃದ್ಧಿ ಯಾರಿಗೆ ಅಂತ. ಅಭಿವೃದ್ಧಿ ಅವರಿಗೆ ತಲುಪಲಿಲ್ಲ ಅಂತ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಹೌದು 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 ಹೌದು. ಅಂದ್ರೆ ಯಾರೋ ಒಬ್ಬರ ಒಂದು ಗುಂಪಿನ ಅಭಿವೃದ್ಧಿಗೋಸ್ಕರ ನಮ್ಮ ಪ್ರಾಕೃತಿಕ ಸಂಪನ್ಮೂಲಗಳನ್ನು, ನಮ್ಮ ಜನಸಾಮಾನ್ಯರ ಬದುಕನ್ನು ಹಾಳು ಮಾಡಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅದು ಪರೋಕ್ಷವಾಗಿ ಅವರು ಒಳ್ಳೆಯ ವಿಚಾರಗಳು. ಅದು ಅವ್ರು ಹೇಳೋದೇನಂದ್ರೆ ಅಭಿವೃದ್ಧಿ ಅಂತ ಹೇಳ್ತೀರಿ, ಅಭಿವೃದ್ಧಿ ಯಾರಿಗೂ ತಲುಪ್ತಾ ಇಲ್ಲ, ಮತ್ತೆ ಏನು ಅಭಿವೃದ್ಧಿ ಅಂತ? ನಾಶ ಏನೋ ಮಾಡ್ತಾ ಇದ್ದೀರಾ, ನಾಶವನ್ನು ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಅಂತ ಹೇಳ್ತೀರಾ, ಅಭಿವೃದ್ಧಿ ಕೊಡ್ತಾ ಇಲ್ಲ ಅಂತ. ಒಳ್ಳೆ ಮಾತುಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಾಗೆ ಮುಂದುವರಿಸಿ ತಾವು ಉದ್ಯಮ ಮತ್ತು ಪರಿಸರದ ಬಗ್ಗೆ. ಈಗ ಸಿಂಪಲ್ ಆಗಿ ಎಲ್ಲರೂ ಹೋಗಿ ಮಾರ್ಕೆಟಲ್ಲಿ ಫ್ರೆಶ್ ಮೀನು ಉಂಟ ಕೇಳ್ತಾರೆ. ಅವರವರ ಫ್ರೆಶ್ ಮೀನು ಬೇಡ, ಮನೆ ಬೇಡ. ಆದರೆ ಅಗೋಚರವಾಗಿ ನಾವೇ ನದಿ ಸಾಗರಗಳಿಗೆ ನಮ್ಮ ಮಾಲಿನ್ಯವನ್ನು, ನಮ್ಮ ಕೆಮಿಕಲ್, ನಮ್ಮ ಇಂಡಸ್ಟ್ರಿ ಎಲ್ಲವನ್ನು ಬಿಟ್ಟು ಫ್ರೆಶ್ ಮೀನು ಉಂಟ ಕೇಳ್ತೇವೆ. ನೋಡಿ, ಇಂಡಸ್ಟ್ರಿ ಬೆಳಿಬೇಕಾದ್ರೆ ಹಾಗಾದ್ರೆ ಎಲ್ಲವನ್ನು ಬಿಟ್ಟು ಪುನಃ ಫ್ರೆಶ್ ಬೇಕು ಅಂತ ಫ್ರೆಶ್ ಮೀನು ತುಳಿತೇವೆ ನಾವು. ಇವತ್ತು ಕೇರಳದಿಂದ ಈ 1600 ಕಿಲೋಮೀಟರ್ ಗುಜರಾತ್ ತಪತಿ ನದಿಯ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎಷ್ಟು ಇಂಡಸ್ಟ್ರಿಗಳು ತಮಗೆ ಬೇಕಾದ ನದಿಗಳನ್ನು, ಸಾಗರಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ನೀರು ಬೇಕು, ಅಲ್ಲಿದ್ದು ಜಲವಿದ್ಯುತ್, ಕರೆಂಟ್ ಬೇಕು, ಇನ್ನೆಲ್ಲವೂ ಬೇಕು ಪಶ್ಚಿಮ ಘಟ್ಟದಿಂದ. ಆದರೆ ಅವರ ಕೆಮಿಕಲ್ ಅನ್ನು ಅಗೋಚರವಾಗಿ ಬಿಡುವುದು ಯಾವುದು ನದಿಗೆ, ಯಾವುದು ಸಮುದ್ರಕ್ಕೆ. ನೋಡಿ, ಯಾವ ನದಿ ಸರಿ ಉಂಟು ಹೇಳಿ, ಯಾವ ಸಾಗರ ಕಿನಾರೆಗೆ ಉಂಟು, ಯಾವುದು ಬೀಚಿಗೆ ಹೋಗಿ. ಅಂದ್ರೆ ನಾವು ನಮ್ಮ ವ್ಯವಸ್ಥೆ ಹೇಗೆಂದ್ರೆ, ಸಿಟಿ ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು, ಡ್ಯಾಮ್ ಬೇಕು, ಫ್ಲೈಓವರ್ ಬೇಕು, ಹೈವೇ ಬೇಕು, ಎಲ್ಲ ಬೇಕು, ಯಾರು ಬೇಡ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಸರಿಯಾಗಿ ಕಡಿದಕ್ಕೆ ಎಷ್ಟು, ಈಗ ಒಂದು ಗಿಡ ನೆಟ್ಟರೆ 10 ಗಿಡ ನೆಡ್ಬೇಕಂತ ಇದು ಬರೀ ಸರ್ಕಾರಿ ಕಡತಗಳಲ್ಲಿ ಮಾತ್ರ. ವನ ಮಹೋತ್ಸವ ಸಂದರ್ಭದಲ್ಲಿ ಗಿಡ ನೆಡೋದು, ನೀರು ಹಾಕೋದು, ಆಮೇಲೆ ಬಿಟ್ಟು ಹೋಗೋದು. ವನ ಮಹೋತ್ಸವದಲ್ಲಿ ಕೆಲವು ಹೇಳೋ ಪ್ರಕಾರ ನಾವು 10,000 ಮಂಗಳೂರು ನೆಟ್ಟಿದ್ರೆ ನಾವು ಬಲಮಟ್ಟದ ಹಂಪನಟಿ ಕಾಡಿನ ಬಳ್ಳಿಯಲ್ಲಿ ಹೀಗೆಲ್ಲ ಹೋಗ್ಬೇಕಿತ್ತು. ಸಮೇತ ಇರುವುದಿಲ್ಲ, ಅದು ಗಿಡಗಳ ಹೆಣ ಮಹೋತ್ಸವ ರಿಪೋರ್ಟ್ ಮಾತ್ರ ಅಲ್ಲ. ನನ್ನ ಹೇಳಿದ್ರೆ ನೋಡಿ, ಕಾರ್ಪೊರೇಟ್ ಸಂಸ್ಥೆಯಲ್ಲಿ, ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ, ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ಪರಿಸರದ ಬಗ್ಗೆ ನಾವು 2017ರಲ್ಲಿ ನಮ್ಮ ಸಹ್ಯಾದ್ರಿ ಸಂಸ್ಥೆಯಿಂದ ಈ ನಮ್ಮ 1ರಿಂದ 10ನೇ ಕ್ಲಾಸ್ನವರೆಗೆ ಸಮಾಜ, ವಿಜ್ಞಾನ, ಗಣಿತ ಹೇಗೆ ಉಂಟ ಒಂದು ಪರಿಸರ ಪಾಠ ಕಡ್ಡಾಯವಾಗಿ ಬರಬೇಕು. ಆಗ ನೋಡಿ, ನಾವು ಗಣಿತದಲ್ಲಿ ಒಮ್ಮೆ ಕಲ್ತ್ರೆ ನಾವು ಗಣಿತವನ್ನು ಸಾಯೋವರೆಗೆ ಮರಿದಿಲ್ಲ, ಸಮಾಜವನ್ನು ಮರಿದಿಲ್ಲ, ವಿಜ್ಞಾನವನ್ನು ಮರಿದಿಲ್ಲ. ಈಗ ಪರಿಸರ ಪಾಠ ಅಂತ ಹೇಳಿ ಇದ್ರೆ ಮಕ್ಕಳಿಗೆ, ಈಗ ಇದು ಕೂಡ ಇಲ್ಲ. ಮೊದಲು ನಮ್ಮಲ್ಲೆಲ್ಲ ಪರಿಸರ ಸಂಘ ಅಂತಿತ್ತು, ಈಗ ಅದು ಕೂಡ ಇಲ್ಲ. ಮಕ್ಕಳಿಗೆ ನಾನು ಇದು ಹೇಳುದಲ್ಲ, ಒಮ್ಮೆ ನಮ್ಮೊಟ್ಟಿಗೆ ಒಂದು ಚಾರಣಕ್ಕೆ ಬಂದಿತ್ತು ಒಂದು ಹುಡುಗಿ, ಪಾಪ ಹುಡುಗಿ ತಪ್ಪಲ್ಲ, ನಾವು ಚಾರಣಕ್ಕೆ ಹೋಗೋದು ಗದ್ದೆ ದಾಟಿ ಹೋಗ್ತೇವೆ. ಅಂಕಲ್ ಇದೆ ಅಂತ, ಇದು ರೈಸ್ ನಾವು ಊಟ ಮಾಡೋದು, ರೈಸ್ ಇದ್ರಲ್ಲಾಗೋದು, ಮರದಲ್ಲಾಗೋದು ಅಂತ ತಿಳಿಸಿದ್ದು. ಅಂದ್ರೆ ಜೀವಮಾನದಲ್ಲಿ ಗದ್ದೆ ನೋಡ್ಲಿಲ್ಲ. ನಾನು ಸಿಟಿಯಲ್ಲಿ ನಮ್ಮ ಎಲ್ಲ ಪೋಷಕರಿಗೆ ಹೇಳುದು, ಮಕ್ಕಳನ್ನು ಮಾಲು ಮಹಳಿಗೆ ಮಾತ್ರ ಕರ್ಕೊಂಡು ಹೋದ್ರೆ ಮಕ್ಕಳಿಗೆ ಕಾಂಕ್ರೀಟ್ ಕಾಡೇ ಸತ್ಯ. ಒಮ್ಮೆ ರೈತನ ಮನೆ ಕರ್ಕೊಂಡು ಹೋಗಿ ಇದು ಭತ್ತ ಅಕ್ಕಿಯಾಗಿ ನಮ್ಮ ತಟ್ಟೆಗೆ ಊಟಕ್ಕೆ ಹೇಗೆ ಬರ್ತದೆ, ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ, ಕಾಡಿಗೆ ಕರ್ಕೊಂಡು ಹೋಗಿ. ನಾವೀಗ ಪಶ್ಚಿಮ ಘಟ್ಟ ಅಧ್ಯಯನ ಚಾರಣ ಅಂತ ಮಾಡುವ ಉದ್ದೇಶ ಅಂತ ಹೇಳಿದ್ರೆ, ನದಿ ಮೂಲ, ಮಳೆಕಾಡು, ಶೋಲ, ವನ್ಯಜೀವಿ ಎಲ್ಲ ಇರುವೆಯಿಂದ ಹಿಡಿದು ಆನೆವರೆಗೆ ಸಂಬಂಧ, ಹುಲ್ಲಿನ ಹಿಡಿದು ಆಕಾಶದ ಸಂಬಂಧವನ್ನು ಮಕ್ಕಳು ಕಲಿಬೇಕು. ಆಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಮ್ಗೆ ಇದಾಗೋದು ಸಿಟಿ ನಾಮಕಾವಸ್ಥೆ. ಸಿಟಿ ಬೆಳೆದ್ರೊಳಗೆ ಪಶ್ಚಿಮ ಘಟ್ಟ ಡೌನ್ ಆದ್ರೆ ನಾವು ಸಿಟಿ ಕೂಡ ಹೇಗಿದಾಗ್ತದೆ ಅಂತ ಮಕ್ಕಳಿಗೆ ಒಂದು ಮನವರಿಕೆ ಆಗ್ಬೇಕು. ಈಗ ಅಂದ್ರೆ ತಾವು ಹೇಳಿದಾಗೆ ಪರಿಸರದ ಬಗ್ಗೆನೂ ಒಂದು ಪಾಠ ಇರಬೇಕು, ಖಂಡಿತವಾಗಿ ಇರಬೇಕು. ಈಗ ಶಾಲೆಗಳಲ್ಲಿ ಹೂತೋಟಗಳಿಲ್ಲ, ಮೈದಾನಗಳಿಲ್ಲ. ಎಲ್ಲ ನೋಡಿ, ನಾನು ಸಿಂಪಲ್ ಹೇಳ್ತೀಗ, ನಾನು ದೋಷಾರೋಪಣೆ ಮಾಡ್ತಲ್ಲ. ಈಗ ಮಂಗಳೂರು ಡೆವಲಪ್ಮೆಂಟ್ ಅಂತೇಳಿ ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ರು. ನಾವು ಮೊದಲು ಎಲ್ಲೇ ಒಂದು 42 ಡಿಗ್ರಿ ಅಂತೆ ರಾಜಸ್ಥಾನದಲ್ಲಿ, ಯಾವಾಗ ಒಂದು 5 ವರ್ಷ ಹಿಂದೆ. ಈಗ ಮಂಗಳೂರಿನಲ್ಲಿ ಮಾರ್ಚ್ ತಿಂಗಳಲ್ಲಿ 42 ಡಿಗ್ರಿ.
ಹಾಗಾದ್ರೆ ಇದು ಯಾಕೆ ಆಯ್ತು ಹೇಳಿದ್ರೆ ನಾವು ಡೆವಲಪ್ಮೆಂಟ್ ಮಾತ್ರ ನೋಡ್ತೇವೆ, ಎಲ್ಲಿ ಹಸಿರು ಗ್ರೀನ್ ಇತ್ತು, ಎಲ್ಲಿ ಮರಗಳಿತ್ತು, ಎಲ್ಲ ಇಂಟರ್ಲಾಕ್ ಕಾಂಕ್ರೀಟ್ ಹಾಕಿ ಮತ್ತೆ ನಾವೇ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪರಿಸರದ ಪಾಠವನ್ನು ಓದಿ ಏನು ಉದ್ಯೋಗ ಸಿಗ್ತದೆ ಅಂತ ಇದು ಅದಾಗಿದೆ ಇಲ್ಲ. ಆದ್ರೆ ಜೀವನ ಸಿಗ್ತದೆ ಅನ್ನೋದು ಮುಖ್ಯ. ಅದು ಇಲ್ಲ, ಗೊತ್ತಿಲ್ಲ. ನಮ್ಗೆ ಜೀವನವೇ ಅದು ಅಂತೇಳಿ ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಈಗ ನಾವು ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಬೇಕು, ಈಗ ಟಿವಿ ನೋಡುವಾಗ ಅಲ್ಲಿ ನೋಡುವಾಗ ಆನೆ ದಾಳಿ ಹುಲಿ ದಾಳಿ, ಇಲ್ಲ ಮಗ ಇದು ಆನೆ ದಾಳಿ ಅಲ್ಲ, ಇದರ ಹಿಂದೆ ಏನೆಲ್ಲ ಮಕ್ಕಳಿಗೆ ಮೊನ್ನೆ ನಾನು ಹೇಳ್ತೇನೆ, ನನಗೆ ಚಿರತೆ ಅಂದ್ರೆ ಇಷ್ಟ ಇಲ್ಲ, ಹುಲ್ಲಿಂದ್ರೆ ಇಷ್ಟ ಇಲ್ಲ, ಮನುಷ್ಯ ಕೊಲ್ತದೆ ನೋಡಿ, ಆ ರಾಂಗ್ ಕ್ಯಾಲ್ಕುಲೇಷನ್ ಮಕ್ಕಳಿಗೆ ಹೋಗಿದೆ. ಆಗ ಪೇರೆಂಟ್ಸ್ ಮತ್ತು ಟೀಚರ್ಸ್ ಹೇಳ್ಬೇಕು ಅದು ವಿಷಯ ಹಾಗಲ್ಲ, ಅದು ಹೀಗೆ ಹೇಳ್ಕೊಂಡು ಆ ಒಂದು ಇನ್ನೊಂದು ಆಂಗಲ್ ಇಲ್ಲಿ ಕಾಣ್ತಾ ಇಲ್ಲ. ಈಗ ಪಶ್ಚಿಮ ಘಟ್ಟದ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿ ಸಮೂಹ ಒಂದು ಸಂದರ್ಭದಲ್ಲಿ, ಅಂದರೆ ನಾವು ಕಾಲೇಜ್ ಓದ್ತ ಸಂದರ್ಭದಲ್ಲಿ, ನಾನು ಅಂದರೆ 1985ರಿಂದ 90 ಆ ಅವಧಿಯಲ್ಲಿ ಬಹಳಷ್ಟು ಹೋರಾಟಗಳು ನಡೀತಾ ಇತ್ತು. ಪಶ್ಚಿಮ ಘಟ್ಟವನ್ನು ಉಳಿಸಿ ಎಲ್ಲ ಪಾದಯಾತ್ರೆಗಳು, ಇದೇನು ಎಲ್ಲ ನಿಂತೋಯ್ತು, ಯಾಕೆ, ಏನಾಗಿರ್ಬೋದು? ನೋಡಿ ಸರ್, ಈ ಹೋರಾಟ ಅಂದರೆ ಈಗ ನಮಗೂ ಕೆಲವು ಬಹಳಷ್ಟು ಜನ ಕೇಳ್ತಾರೆ, ಹೋರಾಟ ಎತ್ತಿನೊಳೆ ಹೋರಾಟ ನಿಲ್ಲಿಸಿದ್ರ, ನಿಮ್ಗೆ ಸೂಟ್ ಕೇಸ್ ಬಂತ, ಸೋತ್ರಿಯಾ ಅಂತ. ಇಲ್ಲಿ ಏನಕ್ಕೆ ಗೊತ್ತು ನೋಡಿ, ಒಂದು ಹೋರಾಟ ಅಂದರೆ ಅದು ಒಬ್ಬ ಇಬ್ಬರಿಂದ ವ್ಯಕ್ತಿ ಅಂತ ಆಗುವಂತ. ಈಗ ನೇತ್ರಾವತಿನ ಉಳಿಸಲಿಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಜನರೇ ದಂಗೆ ಹೇಳ್ಬೇಕು. ಇದು ಇಲ್ಲಿ ನಮ್ಮದು ಎದು ಗೊತ್ತುಂಟ, ಅದು ಕಾಂಗ್ರೆಸ್ ಅವರು ಮಾಡಿದ್ದು, ನಮ್ಮ ತಪ್ಪಿಲ್ಲ. ಬಿಜೆಪಿ ಅವರು ಮಾಡಿದ್ದು ಅಲ್ಲ. ಇದು ಪಕ್ಷ ಹಾಳಾಗಿ ಹೋಗ್ಲಿ ಸ್ವಾಮಿ, ನಮ್ಮ ಮನುಷ್ಯನ ನಮ್ಮ ಮಕ್ಕಳ ಭವಿಷ್ಯದ ಭದ್ರತೆ ಇದೆ. ಆ ಥರ ಅಲ್ಲಿ ಏನಾಗ್ತದೆ ನೋಡಿ, ಈಗ ಹೋರಾಟ ಮಾಡುವವರು ಹೋರಾಟಗಾರರು ಒಂದು ಸಣ್ಣ ಒಂದು ಇದ್ರಲ್ಲಿ ಹೋರಾಟ ಮಾಡ್ತಾರೆ. ಈಗ ನಮ್ಮ ಎದುರಾಳಿ ಯಾರು, ಎತ್ತಿನಹೊಳೆ ಅಂದರೆ ರಾಜ್ಯ ಸರ್ಕಾರ. ಇವತ್ತು ಜರ್ಜನ್ನೇ ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ಇರುವಾಗ ಎತ್ತಿನಹೊಳೆ ಹೋರಾಟ ವಿಫಲ ಆದ್ದೀಗೆ ಜನ ಬೆಂಬಲ ಏನೋ ಸಿಕ್ಕಿತ್ತು. ಆದರೆ ನಮ್ಮ ಪಕ್ಷದ ನಮ್ಮ ಜಿಲ್ಲೆಯ, ಬೇರೆಯವರು ಬಿಡಿ, ನಮ್ಮ ಜಿಲ್ಲೆಯ ಶಾಸಕರು, ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಎತ್ತಿನಹೊಳೆ ಬೇಕು. ನಾನೊಂದು ಕೇಳೋದು ಈಗ ಪ್ರಶ್ನೆ, ಈಗ ಮೊನ್ನೆ ಇದನ್ನು ಉದ್ಘಾಟನೆ ಮಾಡಿದರು, ಯಾವುದು ಎತ್ತಿನಹೊಳೆ ಯೋಜನೆ ಕಾಮಗಾರಿ. ಈಗ ಎತ್ತಿನಹೊಳೆಯಲ್ಲಿ 24 TMC ನೀರು ಸಿಗ್ತದಂತ ಅಥೆಂಟಿಕ್ ಒಂದು ರಿಪೋರ್ಟು ನಿಮ್ಮಲ್ಲಿ ಉಂಟಾ? ಇಲ್ಲ. ಅಥೆಂಟಿಕ್ ರಿಪೋರ್ಟ್ ಯಾವುದೋ ಯಾರ್ದೋ ಕೇಳಿಯಲ್ಲ. ಟಿ ವಿ ರಾಮಚಂದ್ರ ಅವರು ಎತ್ತಿನಹೊಳೆ ವ್ಯಾಪ್ತಿ ಪ್ರದೇಶದಲ್ಲಿ ಸುತ್ತಾಡಿ ಹೇಳಿದ್ದಾರೆ, ಇಲ್ಲಿ ಇರೋದು ಟೋಟಲ್ ಇರೋದೇ 8 TMC ನೀರು, ಡೈವರ್ಟ್ ಮಾಡಲಿಕ್ಕೆ 1 TMC ಕೂಡ ಸಿಗ್ತಾ ಇಲ್ಲ ಅಂತ. ಆಗನೇ 2013ರಲ್ಲಿ ಯೋಜನೆ ಕೈ ಬಿಡಬೇಕಿತ್ತು. ಈಗ 8,000 13,000 ಕೋಟಿ ಹೋಯ್ತು, ಈಗ 24,000 ಕೋಟಿ ಪ್ರಾಜೆಕ್ಟ್ ಇದೆ. ಈಗ ಏನಾಗ್ತದೆ, ಇವರ ಕಾಮಗಾರಿ ಅವರಿಗೆ ಉಲ್ಟಾ ಹೊಡಿತಾ ಉಂಟು. ಮಳೆ ನೀರು ಈಗ ಎತ್ತಿನಹೊಳೆ ಅಂದರೆ ಅದು ಕೆಂಪು ಹೊಳೆ ಉಪನದಿಗಳು, ಎತ್ತಿನಹೊಳೆ, ಕೇರಿ ಹೊಳೆ, ಹೊಂಗದ ಹೊಳೆ ಅಂತ. ಮಳೆ ನೀರು ಸ್ಟೋರೇಜ್ ಆಗುವಂಥ ವ್ಯಾಪ್ತಿ ಪ್ರದೇಶವನ್ನು ಇವರು ಕಾಮಗಾರಿ ಬೆಟ್ಟವನ್ನು ಛಿದ್ರ ಮಾಡಿ ಎಲ್ಲ ಡ್ಯಾಮ್ ಕಟ್ಟಿ ಪೈಪ್ ಲೈನ್ ಹಾಕಿ ಈಗ ಮಳೆಗಾಲದಲ್ಲಿ ನೀರು ಸ್ಟೋರೇಜ್ ಆಗ್ತಾ ಇಲ್ಲ. ಹಾಗಾದ್ರೆ ಇದು ಈಗ 2012ರಲ್ಲಿ ಆರಂಭವಾದ್ದು, ಈಗಲೇ 13 ವರ್ಷ 15 ವರ್ಷ ಆಯಿತು. ಇದು ನನ್ನ ಅಂದಾಜು 2030ರವರೆಗೆ ಇದರಲ್ಲಿ ಬಜೆಟಲ್ಲಿ 1,000 ಕೋಟಿ ಹಣ ಬರ್ತದೆ ಹೊರತು ಬಯಲು ಸೀಮೆಗೆ ಒಂದು ಹನಿ ನೀರು ಹೋಗುವುದಿಲ್ಲ ಸರ್. ಅದು ಒಂದು. ಇನ್ನೊಂದು, ಆ ನೀರನ್ನೇ ಉಪಯೋಗಿಸಿ ಈಗ ಡಾಟಾ ಸೆಂಟರ್ಗಳನ್ನು ಬರಲಿಕ್ಕೆ ಇದು ಯೋಚನೆ ಮಾಡ್ತಾ ಇದ್ದಾರೆ ಕರಾವಳಿಗೆ. ಡಾಟಾ ಸೆಂಟರ್ ಅಂದರೆ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ವಲಯಗಳನ್ನು ಸ್ಥಾಪಿಸಿದರೆ ಅದಕ್ಕೆ ಅಪಾರವಾದಂಥ ನೀರು ಬೇಕು, ಅದನ್ನು ಸರ್ವರ್ಗಳನ್ನು ತಣಿಸಲಿಕ್ಕೆ. ಅದನ್ನು ನಮ್ಮ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರ್ ಅವರು ಅದನ್ನು ಬರೆದಿದ್ದರು. ಇದು ಎಲ್ಲಿಂದ ನೀರು ತರ್ತಾರೆ ಅಂತ ಯೋಜನೆಗಳನ್ನೆಲ್ಲ ತರ್ತಾರೆ, ಆದರೆ ನಮ್ಮ ಧಾರಣಾ ಶಕ್ತಿ ಮತ್ತು ನಮ್ಮಲ್ಲಿರೋ ನೀರಿನ ಲಭ್ಯತೆಯನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನೀರಿನ ಲಭ್ಯತೆಯ ಬಗ್ಗೆ ಅಧ್ಯಯನ ಆಗಿಲ್ಲ ಎನ್ನುವಂತ